ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಟ್ಟಹಾಸ ಮಿತಿ ಮೀರ್ತಾ ಇರುವ ಹಿನ್ನೆಲೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಭಾರತೀಯರನ್ನ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆ. ಅದರಂತೆ ಅಫ್ಘಾನಿಸ್ತಾನದಿಂದ ಮಂಗಳೂರಿನ ನಿವಾಸಿಯೊಬ್ಬರನ್ನ ಏರ್ ಲಿಫ್ಟ್ ಮಾಡಲಾಗಿದ್ದು ಇಂದು ತಮ್ಮ ಊರಿಗೆ ಮರಳಿದ್ದಾರೆ. ಅಫ್ಘಾನಿಸ್ತಾನದಿಂದ ಉಳ್ಳಾಲ ಉಳಿಯದ ನಿವಾಸಿ ಡೆನ್ಸಿ ಮೊಂತೆರೋ ಸುರಕ್ಷಿತವಾಗಿ ಮಂಗಳೂರಿಗೆ ಮರಳಿದವರು. ಇನ್ನು ಸಹೋದರನ ಮೆಲ್ವಿನ್ ಮೊಂತೆರೋ ಆಗಸ್ಟ್ 17ರಂದು ಏರ್ಲಿಫ್ಟ್ ಆಗಿ ಮನೆಗೆ ತಲುಪಿದ್ರು. ಸಹೋದರ ಡೆನ್ಸಿ ಅಫ್ಘಾನಿಸ್ತಾನದಲ್ಲಿ ಸಿಲುಕಿಕೊಂಡಿರುವಂತಹ ಕುರಿತು ಮನೆ ಮಂದಿ ಆತಂಕದಲ್ಲಿದ್ದರು. ಇದೀಗ ಡೆನ್ಸಿ ಕುಟುಂಬಸ್ಥರು ನಿರಳರಾಗಿದ್ದಾರೆ. ಕೆಲಸದ ಪ್ರದೇಶದಲ್ಲೂ ಕಷ್ಟವಾಗಿದೆ, ಗಾಬರಿಯಲ್ಲಿದ್ದೆವು. ರಾಯಭಾರಿ ಕಚೇರಿ ಸಿಬ್ಬಂದಿ ಹಾಗೂ ಕಂಪನಿ ಸಹಕಾರದಿಂದ ಊರಿಗೆ ಮರಳಿದ್ದೇವೆ. ಕಾಬೂಲ್ನಿಂದ ಕತಾರ್ಗೆ ಏರ್ ಲಿಫ್ಟ್ ಆಗಿ 3 ದಿನಗಳ ಕಾಲ ಅಲ್ಲೇ ಉಳಿದಿದ್ದೆವು. ಆಗಸ್ಟ್ 15ರಂದು ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ಅಫ್ಘಾನ್ ನಾಗರಿಕರನ್ನ ತಡೆಯಲು ಅಮೆರಿಕ ಸೇನೆಯವರು ಆಕಾಶ ಮತ್ತು ನೆಲಕ್ಕೆ ಗುಂಡು ಹಾರಿಸಿರುವುದನ್ನು ಕಣ್ಣಾರೆ ಕಂಡಿದ್ದೆವು. ಆಗ ಘಟನೆಯಲ್ಲಿ 3 ಸಾವನ್ನಪ್ಪಿದ್ರು. 3 ದಿನಗಳ ಕಾಲ ಒಂದೊತ್ತಿನ ಊಟ ಸೇವಿಸಿ ಏರ್ಪೋರ್ಟ್ನಲ್ಲಿ ಏರ್ ಲಿಫ್ಟ್ಗಾಗಿ ಕಾದು ಕುಳಿತಿದ್ದೆವು ಎಂದು ಡೆನ್ಸಿ ಮೊಂತೆರೋ ತಮ್ಮ ಅನುಭವ ಹಂಚಿಕೊಂಡರು. ಮೇಲೆ ಅವರು ಲೋಕಲ್ ಜನರು ಒಳಗೆ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಮೇಲೆ ಫೈರ್ ಮಾಡ್ತಾ ಇದ್ದಾರೆ. ಅದನ್ನು ನೀವು ನೋಡಿದ್ದೀರಿ? ಆರ್ಮಿ ಬೇಸ್ ಮೇಲೆ ಬಂದಿದ್ದಾರೆ? ಇಲ್ಲ, ಬೇಸ್ ಮೇಲೆ ಬರ್ತಾರೆ. ನಮ್ಮ ಏರ್ಪೋರ್ಟ್, ಕಾಬೂಲ್ ಏರ್ಪೋರ್ಟ್ ಬೇಸ್ ಏರ್ಪೋರ್ಟ್ ಸ್ವಲ್ಪ ದೂರದಲ್ಲಿ ಫೈರಿಂಗ್ ಮಾಡ್ತಿದ್ರು. ಅವರನ್ನು ನೋಡಿದ್ದೀರಿ ನೀವು? ಅಫ್ಘಾನಿಸ್ತಾನ ತಾಲಿಬಾನ್ಗಳನ್ನು ಒಳಗೆ ಬರಲಿ ನಿಮ್ಮವರ ಆಚೆಗೆ ಫೈರಿಂಗ್ ಮಾಡ್ತಿದ್ರು. ಮೇಲೆ ಏನು ಅವರೆಲ್ಲ ಲೋಕ ಜನ ಒಳಗೆ ಬರ್ತಾ ಇದ್ದಾರೆ, ಫೈರ್ ಮಾಡ್ತಾ ಇದ್ದಾರೆ. ಬರದಾಗಿ